ಜಗತ್ತಿನಲ್ಲಿ ಉತ್ತರವೇ ಸಿಗದ ಹಲವು ಪ್ರಶ್ನೆಗಳು ಇದೆ ಮತ್ತು ಈಗಲೂ ಕೂಡ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕಲು ಸಾಧ್ಯವೇ ಆಗುತ್ತಿಲ್ಲ ಎಂದರೆ ತಪ್ಪಾಗಲಾರದು. ಇನ್ನು ಹಳೆಯ ಕಾಲದಿಂದ ಜನರಲ್ಲಿ ಕಾಡುತ್ತಿರುವ ಒಂದು ಪ್ರಶ್ನೆಗೆ ಉತ್ತರ ಈಗಲೂ ಕೂಡ ಸಿಕ್ಕಿಲ್ಲ. ಹೌದು, ಅದು ಮೊಟ್ಟೆ ಮೊದಲ ಅಥವಾ ಕೋಳಿ ಮೊದಲ ಎನ್ನುವ ಪ್ರಶ್ನೆ. ಹಾಗೆಯೇ ಮೊಟ್ಟೆ ಮಾಂಸಾಹಾರಿಯೋ ಅಥವಾ ಶಾಕಾಹಾರಿಯೋ, ಮೊಟ್ಟೆಗಳಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನು ಕಂಡುಹಿಡಿಯುವುದು ಕೂಡ ಅಷ್ಟೇ ಕಷ್ಟಕರ ಆಗಿದೆ. ಇತ್ತೀಚೆಗೆ ಅಂತೂ ಹೊಸ ಹೊಸ ರೀತಿಯ ಪ್ಲಾಸ್ಟಿಕ್ ಮೊಟ್ಟೆಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗುತ್ತವೆ. ಈ ಎಲ್ಲ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯನ್ನು ನೀವು ತಿಳಿಯಬೇಕೆಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಹೌದು, ನಾವು ಅದೆಷ್ಟೋ ಜನರಿಗೆ ಇಂಥ ಪ್ರಶ್ನೆಗಳನ್ನ ಕೇಳಿದ್ದೇವೆ. ಈ ಪ್ರಶ್ನೆಗಳನ್ನ ಕೆಲವರು ತಮಾಷೆಗೆ ಕೂಡ ಬಳಸಿಕೊಳ್ಳುತ್ತಾರೆ. ಹೌದು, ಈ ಪ್ರಪಂಚದಲ್ಲಿ ಉತ್ತರ ಸಿಗದ ಅತಿ ಹೆಚ್ಚಿನ ಜನರು ತೆರೆಕಳಿಸುವ ಪ್ರಶ್ನೆಗಳಲ್ಲಿ ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅನ್ನುವ ಪ್ರಶ್ನೆ ಅಗ್ರಸ್ಥಾನದಲ್ಲಿದೆ. ಕೋಳಿ ಮೊದಲ ಮೊಟ್ಟೆ ಮೊದಲ ಹಲವು ವರ್ಷಗಳಿಂದ ಮನುಷ್ಯನಿಗೆ ಇದ್ದ ಉತ್ತರ ಸಿಗದ ಸಂಶಯಕ್ಕೆ ಇದೀಗ ಉತ್ತರ ಸಿಕ್ಕಿದೆ ಎಂದು ವಿಜ್ಞಾನಿಗಳು ಸುಳಿವು ನೀಡಿದ್ದಾರೆ. ಮೊಟ್ಟೆಯನ್ನು ರೂಪಿಸಲು ಪ್ರೋಟೀನ್ ಬೇಕು, ಅದಕ್ಕಾಗಿಯೇ ಕೋಳಿ ಬೇಕು ಎನ್ನುವುದು ಹಲವರ ವಾದವಾಗಿದೆ. ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಕೋಳಿ ಮಾದರಿಯ ಪ್ರಾಣಿಯೊಂದು ಮತ್ತೊಂದು ಮಾದರಿಯ ಕೋಳಿಯೊಂದಿಗೆ ಸಂಭೋಗವನ್ನು ಹೊಂದಿತ್ತು. ನಂತರ ಆನುವಂಶಿಕ ರೂಪಾಂತರವಾಗಿ DNA ವಿಚ್ಛಿನ್ನವಾದ ಮೊಟ್ಟೆ ಅಸ್ತಿತ್ವಕ್ಕೆ ಬಂತು ಎಂದು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಈ ರೂಪಾಂತರವು ಹೊಸ ಜಾತಿಯ ಜನನಕ್ಕೆ ಕಾರಣವಾಗುತ್ತದೆ. ಈ ರೂಪಾಂತರವು ಮೊಟ್ಟೆಯಲ್ಲಿರುವ ಜೀವಕೋಶದಲ್ಲಿ ನಡೆಯುತ್ತದೆ. ಇದರ ಅರ್ಥ ಲಕ್ಷಗಟ್ಟಲೆ ವರ್ಷಗಳ ಹಿಂದೆ ಮೂಲ ಮಾದರಿಯ ಕೋಳಿ ಎಂದು ಕರೆಯಲ್ಪಡುವ ಕೋಳಿ ಮಾದರಿಯ ಜೀವಿಗಳು ಮತ್ತೊಂದು ಮಾದರಿಯ ಕೋಳಿಯೊಂದಿಗೆ ಸಂಯೋಗ ಹೊಂದಿದ್ದು ನಂತರ ಮೊಟ್ಟೆ ಕೊಡುವಂತಹ ಪ್ರಾಣಿಗಳು ಹುಟ್ಟಿಕೊಂಡಿದ್ದವು ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಇದೇ ಕಾರಣ ಮೊಟ್ಟೆಗಿಂತ ಮೊದಲು ಕೋಳಿ ಎಂಬ ಪ್ರಾಣಿ ಇತ್ತು ಎಂದು ಸಾಬೀತುಪಡಿಸಿದ್ದಾರೆ. ಏಕೆಂದರೆ ಇದು ವರ್ಷಗಳವರೆಗೆ ನಡೆಯುವ ಪ್ರಕ್ರಿಯೆಯಾಗಿದ್ದು ಇದು ನಿಧಾನವಾಗಿ ಪರಿವರ್ತನೆಗೆ ಕಾರಣವಾಗುತ್ತದೆ. ಈ ರೀತಿ ಮ್ಯುಟೇಷನ್ ಕೂಡ ಸಾಕಷ್ಟು ಸಮಯ ತೆಗೆದುಕೊಂಡಿರಬೇಕು ಎಂದು ವಿಜ್ಞಾನಿಗಳು ಹೇಳಿದ್ದಾರೆ. ಸ್ನೇಹಿತರೆ, ಈಗ ನಿಮಗೆ ಉತ್ತರ ದೊರಕಿರಬಹುದು ಮೊಟ್ಟೆ ಮೊದಲ ಅಥವಾ ಕೋಳಿ ಮೊದಲ ಎನ್ನುವ ಪ್ರಶ್ನೆಗೆ. ಅದೇ ರೀತಿ ಮೊಟ್ಟೆ ಶಾಕಾಹಾರಿಯೋ ಮಾಂಸಾಹಾರಿಯೋ ಎನ್ನುವ ಪ್ರಶ್ನೆ ಕೂಡ ಹಲವಾರು ಜನರಲ್ಲಿದೆ. ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ ಸ್ನೇಹಿತರೆ, ಒಂದು ವೇಳೆ ನೀವು ಆಕಳ ಹಾಲನ್ನ ಕುಡಿಯುತ್ತಾ ಇದ್ದರೆ ಆ ಹಾಲನ್ನ ನೀವು ಏನಂತ ಕರೆಯುತ್ತೀರಿ? ಅದು ಶಾಕಾಹಾರಿಯೋ ಅಥವಾ ಮಾಂಸಾಹಾರಿಯೋ? ಯಾಕಂದ್ರೆ ಒಂದು ವಸ್ತು ಒಂದು ಪ್ರಾಣಿಯಿಂದ ಹೊರಗೆ ಬರುತ್ತದೆ ಅಂದ್ರೆ ಎಷ್ಟೋ ಜನ ಅದನ್ನ ಮಾಂಸಾಹಾರಿ ಎಂದು ತಿಳಿದುಕೊಂಡಿದ್ದಾರೆ. ಹಾಗಾದ್ರೆ ಅದೇ ಲೆಕ್ಕ ಮೊಟ್ಟೆಗೂ ಕೂಡ ಅನ್ವಯಿಸುತ್ತದೆ. ಅಂದ್ರೆ ಹಲವಾರು ಜನರ ಪ್ರಕಾರ ಮೊಟ್ಟೆ ಶಾಕಾಹಾರಿ ಎಂದು ಸಾಬೀತುಪಡಿಸಿದ್ದಾರೆ. ಆದ್ರೆ ಇದನ್ನ ಎಷ್ಟೋ ಜನ ನಂಬುವುದಿಲ್ಲ. ಹಾಲಿಗೂ ಮೊಟ್ಟೆಗೂ ವ್ಯತ್ಯಾಸ ಇದೆ ಎಂದು ಕೆಲವರು ಪ್ರತಿಪಾದಿಸುತ್ತಾರೆ. ನಿಜ ಹೇಳಬೇಕೆಂದ್ರೆ ಮೊಟ್ಟೆ ಶಾಕಾಹಾರಿಯೋ ಮಾಂಸಾಹಾರಿಯೋ ಅಂತ ಹೇಳೋದು ಅವರವರ ವಿಮರ್ಶೆಗೆ ಬಿಟ್ಟಿದ್ದು, ಅವರವರ ತರ್ಕಕ್ಕೆ ಬಿಟ್ಟಿದ್ದು. ಯಾರು ಮೊಟ್ಟೆಯನ್ನ ಶಾಕಾಹಾರಿ ಅಂತ ತಿಂತಾರೋ ಅದು ಶಾಕಾಹಾರಿಯೇ, ಯಾರು ಮೊಟ್ಟೆಯನ್ನ ಮಾಂಸಾಹಾರಿ ಎಂದು ತಿನ್ನುತ್ತಾರೋ ಅದು ಮಾಂಸಾಹಾರಿಯೇ ಆಗಿದೆ. ಆದ್ರೆ ಮೊಟ್ಟೆಗಳನ್ನ ಒಳ್ಳೆಯ ಮೊಟ್ಟೆ ಅಥವಾ ಕೆಟ್ಟ ಮೊಟ್ಟೆ ಅನ್ನೋದನ್ನ ಹೇಗೆ ಕಂಡುಹಿಡಿಯಬಹುದು ಅನ್ನೋದು ಇನ್ನೊಂದು ಪ್ರಶ್ನೆ. ನೀವು ಮಾಡಬೇಕಾಗಿರೋದು ಇಷ್ಟೇ ಸ್ನೇಹಿತರೆ, ನೀವು ತಂದಂತಹ ಮೊಟ್ಟೆಗಳನ್ನ ಒಂದು ಬಟ್ಟಲಲ್ಲಿ ನೀರು ಹಾಕಿ ಅದರಲ್ಲಿ ಮುಳುಗಿಸಿ. ಒಂದು ವೇಳೆ ಆ ಮೊಟ್ಟೆ ಸಂಪೂರ್ಣವಾಗಿ ಮುಳುಗಿದರೆ ಅದು ಒಳ್ಳೆಯ ಮೊಟ್ಟೆ ಎಂದರ್ಥ. ಅದೇ ಒಂದು ವೇಳೆ ಮೊಟ್ಟೆ ನೀರಿನಲ್ಲಿ ತೇಲುತ್ತಾ ಇದ್ದರೆ ಅದು ತುಂಬಾ ಹಳೆಯ ಹಾಗೂ ಕೆಟ್ಟು ಹೋದಂತಹ ಮೊಟ್ಟೆ ಎಂದು ನೀವು ನಿರ್ಧಾರ ಮಾಡಬಹುದು. ಸ್ನೇಹಿತರೆ, ಇವತ್ತು ಮಾರುಕಟ್ಟೆಯಲ್ಲಿ ನಕಲಿ ಮೊಟ್ಟೆಗಳ ಭರಾಟೆ ನಡೆಯುತ್ತಿದೆ. ಈ ನಕಲಿ ಮೊಟ್ಟೆಗಳನ್ನ ಹೆಚ್ಚಾಗಿ ಚೈನೀಸ್ ಮೊಟ್ಟೆ ಎಂದು ಕೂಡ ಕರೆಯಲಾಗುತ್ತದೆ. ಚೈನಾದಿಂದ ಎಕ್ಸ್ಪೋರ್ಟ್ ಆಗುವಂತಹ ಈ ಮೊಟ್ಟೆಗಳನ್ನ ಭಾರತದಲ್ಲಿಯೂ ಕೂಡ ಮಾರಲಾಗುತ್ತದೆ. ಹಾಗಾದ್ರೆ ನೀವು ಈ ಚೈನೀಸ್ ಮೊಟ್ಟೆಗಳನ್ನ ಹೇಗೆ ಕಂಡುಹಿಡಿಯಬಹುದು ಎನ್ನುವುದಕ್ಕೆ ಇಲ್ಲಿದೆ ನಿಮಗೆ ಉತ್ತರ. ನೀವು ಮಾಡಬೇಕಾಗಿರೋದು ಇಷ್ಟೇ, ಮೊಟ್ಟೆಗಳನ್ನ ಮೊದಲು ಸರಿಯಾಗಿ ಬೇಯಿಸಿ ಅದರ ಮೇಲಿನ ಸಿಪ್ಪೆಯನ್ನು ತೆಗೆದು ಬೆಂಕಿಯಲ್ಲಿಟ್ಟರೆ ಆ ಸಿಪ್ಪೆಗಳು ಪ್ಲಾಸ್ಟಿಕ್ ನ ಹಾಗೆ ಸುಟ್ಟು ಹೋಗುತ್ತವೆ. ಅದೇ ಒಂದು ವೇಳೆ ಆ ಮೊಟ್ಟೆ ಒರಿಜಿನಲ್ ಆಗಿದ್ದರೆ ಆ ಮೊಟ್ಟೆಯ ಸಿಪ್ಪೆಗಳು ಸುಡುವುದಿಲ್ಲ. ಹೀಗೆ ನೀವು ಚೈನೀಸ್ ಮೊಟ್ಟೆಗಳನ್ನ ಅಂದ್ರೆ ಡೂಪ್ಲಿಕೇಟ್ ಮೊಟ್ಟೆಗಳನ್ನ ಕಂಡುಹಿಡಿಯಬಹುದು. ಇನ್ನು ಇಂತಹ ಚೈನೀಸ್ ಮೊಟ್ಟೆಗಳನ್ನು ತಿನ್ನುತ್ತಾ ಇದ್ದರೆ ನಿಮಗೆ ಒಂದೇ ವಾರದಲ್ಲಿ ಇಲ್ಲ ಸಲ್ಲದ ಚರ್ಮ ರೋಗಗಳು ಹಾಗೂ ನಿಮ್ಮ ಕೂದಲುಗಳು ಒಂದೇ ತಿಂಗಳಲ್ಲಿ ಹಾಳಾಗಿ ಹೋಗುತ್ತವೆ. ಅಷ್ಟೇ ಅಲ್ಲ, ಮೈ ಮೇಲೆ ಇಲ್ಲ ಸಲ್ಲದ ಕ್ರಿಮಿಕೀಟಗಳು ಹುಳಗಳು ಬೆಳೆದುಕೊಳ್ಳುತ್ತವೆ ಎಂದು ವಿಜ್ಞಾನಿಗಳು ಸಾಬೀತುಪಡಿಸಿದ್ದಾರೆ. ಅದಕ್ಕೆ ನಾವು ಮಾರುಕಟ್ಟೆಯಲ್ಲಿ ಸಿಗುವಂತಹ ಮೊಟ್ಟೆಗಳನ್ನ ತಿನ್ನುವ ಮೊದಲು ಎಲ್ಲ ಪರೀಕ್ಷೆಗಳನ್ನು ಮಾಡಬೇಕೆಂದು ಹೇಳಲಾಗುತ್ತಿದೆ.
ಮೊಟ್ಟೆಗಳನ್ನ ಪ್ರೋಟೀನ್ಗಳ ನಿಧಿ ಎಂದು ನಂಬಲಾಗಿದೆ. ಪ್ರಪಂಚಾದ್ಯಂತ ಜನರು ಬೆಳಗಿನ ಉಪಹಾರದಲ್ಲಿ ಮೊಟ್ಟೆಗಳನ್ನ ತಿನ್ನಲು ಇಷ್ಟಪಡುತ್ತಾರೆ. ಮೊಟ್ಟೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎಂದು ಪೌಷ್ಟಿಕ ತಜ್ಞರು ಕೂಡ ಹೇಳುತ್ತಾರೆ. ಆದರೆ ನೀವು ಇದನ್ನ ಹೇಗೆ ಬಳಸುತ್ತೀರಿ ಅನ್ನುವುದು ಹೆಚ್ಚಿನ ಪ್ರಮಾಣದಲ್ಲಿ ಅವಲಂಬಿತವಾಗಿದೆ. ಮೊಟ್ಟೆಯಿಂದ ಸಂಪೂರ್ಣ ಪೋಷಕಾಂಶ ಸಿಗುತ್ತದೆ. ಬಹುತೇಕ ಮಂದಿ ಮೊಟ್ಟೆಯ ಹಳದಿ ಭಾಗವನ್ನ ತ್ಯಜಿಸುತ್ತಾರೆ. ಆದರೆ ನಿಮಗೆ ಮೊಟ್ಟೆಯಿಂದ ಹೆಚ್ಚಿನ ಪೋಷಕಾಂಶ ಬೇಕು ಅನ್ನೋದಾದ್ರೆ ಮೊಟ್ಟೆಯ ಹಳದಿ ಭಾಗವನ್ನು ಕೂಡ ತಿನ್ನಬೇಕು. ಏಕೆಂದರೆ ಮೊಟ್ಟೆಯಲ್ಲಿರುವ ಹೆಚ್ಚಿನ ಪೋಷಕಾಂಶವು ಅದರ ಹಳದಿಯ ಲೋಳೆಯಲ್ಲಿಯೇ ಹೆಚ್ಚಾಗಿರುತ್ತದೆ. ಸಂಪೂರ್ಣ ಮೊಟ್ಟೆ ಸಂಪೂರ್ಣ ಪೋಷಕಾಂಶ. ಬಿಳಿ ಪದರ ಮತ್ತು ಹಳದಿ ಭಾಗ ಎರಡೂ ತಿನ್ನೋದು ಒಳ್ಳೆಯದೇ. ಮೊಟ್ಟೆಯ ಈ ಭಾಗವನ್ನು ತಿನ್ನೋದ್ರಿಂದ ಹೊಟ್ಟೆ ತುಂಬಿರುತ್ತದೆ. ಬಹಳ ಸಮಯದವರೆಗೆ ಹೊಟ್ಟೆಯೇ ಹಸಿಯುವುದಿಲ್ಲ. ಹೀಗಾಗಿ ಇದನ್ನ ಡಯಟ್ ನಲ್ಲಿ ಸೇರುವುದು ಬಹುಮುಖ್ಯ ಎನ್ನುತ್ತಾರೆ ನ್ಯೂಟ್ರಿಷಿಯನ್ಸ್. ಮೊಟ್ಟೆಯನ್ನ ಸೂಪರ್ ಫುಡ್ ಎಂದು ಕೂಡ ಪರಿಗಣಿಸಲಾಗಿದೆ. ಅನೇಕ ಜನರು ಮೊಟ್ಟೆಯನ್ನ ಫ್ರೈ ಮಾಡಿ ತಿನ್ನಲು ಬಯಸುತ್ತಾರೆ. ಆದರೆ ಹೆಚ್ಚಿನ ಪ್ರಯೋಜನ ಪಡೆಯಲು ಮೊಟ್ಟೆಯನ್ನ ಬೇಯಿಸಿ ತಿನ್ನಬೇಕು. ಇದು ಆರೋಗ್ಯಕರ ಮತ್ತು ರುಚಿಕರ ಕೂಡ ಆಗಿರುತ್ತದೆ. ಆಸ್ಪತ್ರೆಗೆ ಹೋದ್ರೆ ಮುಗದೆ ಹೋಯಿತು, ಆ ಸರ್ಜರಿ ಮಾಡಿ ಈ ಸರ್ಜರಿ ಮಾಡಿ ಅಲ್ಲಿ ಕೊಯ್ಬೇಕು ಇಲ್ಲಿ ಕೊಯ್ಬೇಕು ಅಂತ ಶುರು ಮಾಡ್ಬಿಡ್ತಾರೆ. ಹೀಗಾಗಿ ನಾವು ಮನೆಯಲ್ಲಿರುವಂಥ ಔಷಧಿಯನ್ನೇ ಅಂದರೆ ಮನೆ ಮದ್ದನ್ನೇ ಜಾಸ್ತಿ ಬಳಸ್ತೀವಿ. ಅದರಲ್ಲೂ ಅರಿಶಿನ ಆಗಲಿ ಇನ್ನು ಬೇರೆ ವಿಷಯ ಆಗಲಿ ನಾವು ಮನೆಯಲ್ಲೇ ಬಳಸ್ಕೊಂಡು ಕಾಲಿಗೆ ನೋವಿದ್ರೆ, ಬೆನ್ನು ನೋವಿದ್ರೆ, ಕುತ್ತಿಗೆ ನೋವಿದ್ರೆ ಹಚ್ಚೋಕೆ ಶುರು ಮಾಡ್ತೀವಿ. ಆದರೆ ಇತ್ತೀಚೆಗೆ ನಮ್ಮ ಫ್ರೆಂಡ್ ಒಬ್ರು ಈ ಆಯಿಲ್ ಬಗ್ಗೆ ಹೇಳಿದ್ರು. ಇದನ್ನೇ ಥ್ರೆಶೋಲ್ಡ್ ರೋಲ್ ಆಯಿಲ್ ಅಂತ ಹೇಳ್ತಾರೆ. ಇದರಲ್ಲಿ ನೋಡಿ ಸ್ನೇಹಿತರೆ, ತುಂಬಾ ಮನೆಯಲ್ಲಿ ಬಳಸುವಂತ ಔಷಧಿಗಳೇ ಇದೆ. ನಾವೇನ್ ಬೇರೆ ಬೇರೆ ಹಚ್ಕೊಂತೀವಲ್ಲ, ಲೇಪನ ಮಾಡಬೇಕು ಅಂತ ಹಚ್ಕೊಂತೀವಲ್ಲ, ಆದ್ರೆ ಈ ಆಯಿಲ್ ಅಲ್ಲಿ ಆ ಎಲ್ಲ ಇಂಗ್ರೀಡಿಯೆಂಟ್ಸು ನಿಮಗೆ ಮಿಕ್ಸ್ ಆಗಿದೆ. ಮತ್ತು ಜೊತೆಗೆ ಆಯಿಲ್ ಅಲ್ಲಿ ನಿಮಗೆ ನೀಲಗಿರಿ ಜೊತೆ ಇದನ್ನ ಸರ್ವ್ ಮಾಡ್ತಾರೆ. ಹೀಗಾಗಿ ನೀವು ಇದರಲ್ಲಿ ನೋಡಿ ಮೆಂತ್ಯ ಇದೆ, ನೀಲಗಿರಿ ಇದೆ, ಮಸ್ಟರ್ಡ್ ಆಯಿಲ್ ಇದೆ, ಶಿಲಾಜಿತ್ ಇದೆ, ಕರ್ಪೂರ ಇದೆ. ಹೀಗೆ 12-13 ಐಟಮ್ಗಳನ್ನು ಮಿಕ್ಸ್ ಮಾಡಿ ಇದರಲ್ಲಿ ಈ ಆಯಿಲನ್ನು ತಯಾರಿ ಮಾಡಿದ್ದಾರೆ. ನೋಡಿ, ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಈ ಒಂದು ಕವರ್ ಮೇಲೆ ಬರ್ತಿದ್ದಾರೆ. ಈ ಥ್ರೆಶೋಲ್ಡ್ ರೋಲ್ ಆನ್ ಆಯಿಲ್ ಏನಿದೆಯಲ್ಲ, ಇದು ಒಂದೊಂದು ಬಾಟಲ್ ಅಲ್ಲಿ 50 ml ಇರುತ್ತೆ. ಒಂದು ಕೋರ್ಸ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ 150 ml ಬೇಕಾಗುತ್ತೆ. ಹೀಗಾಗಿ ನೀವು ಕೊಡಬೇಕಾಗಿರೋದು 120 ರೂಪಾಯಿ ಒಂದಕ್ಕೆ, ಅಂದ್ರೆ 3ಕ್ಕೆ 360 ರೂಪಾಯಿ ಆಗುತ್ತೆ. ಸೊ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಬೇಕು ಅಂದರೆ 360 ರೂಪಾಯಿ ಕೊಟ್ಟು 3 ಬಾಟಲ್ಗಳನ್ನು ತರಿಸಬೇಕಾಗುತ್ತೆ. ಇನ್ನೊಂದು ವಿಶೇಷತೆ ಏನಪ್ಪಾ ಅಂದರೆ, ನಾನು ತೋರಿಸ್ತಿರುವ ನಂಬರ್ಗೆ ಫೋನ್ ಮಾಡಿ ಅಡ್ರೆಸ್ ಹೇಳಿದ್ರೆ ಸಾಕು, ನಿಮ್ಮ ಅಡ್ರೆಸ್ಗೆ ಈ ಒಂದು ಆಯಿಲ್ ಅನ್ನ ಕಳಿಸ್ತಾರೆ. ಅಂದ್ರೆ ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಅವರು ಮಾಡಿದ್ದಾರೆ. ಇನ್ನೊಂದು ಏನಂದ್ರೆ, ಇದನ್ನ ಹೇಗೆ ಬಳಸಬಹುದು ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಈಗ ಈ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತೀನಿ, ಅದನ್ನ ನೀವು ಹೇಗೆ ಬಳಸಬಹುದು ಅನ್ನೋದನ್ನ ತೋರಿಸ್ತೀನಿ. ಇದನ್ನ ತೆಗೆದ ಮೇಲೆ ನೀವು ಏನು ಮಾಡಬೇಕು ಅಂದ್ರೆ, ನೋಡಿ ಈ ತರ ನಿಮಗೊಂದು ರೋಲ್ ಸಿಗುತ್ತೆ. ಇಲ್ಲಿ ಒಳಗಡೆ ಇದರ ಎಲ್ಲ ಆಯಿಲ್ ಮಿಕ್ಸ್ ಆಗಿರೋದು ನಿಮಗೆ ಇರುತ್ತೆ. ಇದರಲ್ಲಿ ಇದನ್ನು ತೆಗೆದುಬಿಟ್ಟು ಇದು ನೋಡಿ, ಈ ಥರ ರೋಲ್ ಇರುತ್ತೆ. ಇದನ್ನೇನು ಮಾಡಬೇಕು ಅಂದರೆ, ನಿಮಗೆ ಎಲ್ಲಿ ನೋವು ಆಗುತ್ತಲ್ಲ, ಈ ಒಂದು ವೇಳೆ ಇಲ್ಲಿದೆ ನೋವು ಅಂತ ತಿಳ್ಕೊಳ್ಳಿ, ಇಲ್ಲಿ ನೋವು ಆಗ್ತಾ ಇದ್ರೆ ಹಿಂಗೆ ಹಚ್ಚಬೇಕಿಷ್ಟೇ. ಇಷ್ಟು ಹಚ್ಚಿದ್ರೆ ನೋಡಿ ಇದು ಎಷ್ಟು ಆಯಿಲ್ ಕಾಣುತ್ತೆ. ನೋಡಿ ಇದು ಆಯಿಲ್ ಕಾಣ್ತಾ ಇದೆಯಾ? ನೋಡಿ ಎಷ್ಟು ಆಯಿಲ್ ಕಾಣ್ತಾ ಇದೆ. ಇದಿಷ್ಟೇ ಮಾಡಿದರೆ ಸಾಕು. ಎಲ್ಲಿ ನಿಮಗೆ ನೋವು ಆಗ್ತಾ ಇದೆ, ಕೈ ನೋವು ಆದರೆ ಕೈಯಲ್ಲಿ, ಕಾಲು ನೋವು ಆದರೆ ಕಾಲಿಗೆ, ಕುತ್ತಿಗೆ ನೋವು ಆದರೆ ಕುತ್ತಿಗೆ ನೋವು, ಈ ಥರ ಎಲ್ಲ ನಿಮ್ಗೆ ಎಲ್ಲಿ ನೋವು ಆಗುತ್ತೋ ಅಲ್ಲಿ ನೀವು ಅದನ್ನು ಹಚ್ಕೊಂಡ್ರೆ, ದಿನದಲ್ಲಿ 1-2 ಸರಿ ಹಚ್ಕೊಂಡ್ರೆ ನಿಮಗೆ ಒಂದೇ ವಾರದಲ್ಲಿ ಆ ನೋವು ಮಾಯವಾಗುತ್ತೆ. ನಿಮಗೆ ಆ ನೋವೇ ಇರೋದಿಲ್ಲ. ಇದನ್ನು ನೀವು ಪ್ರತಿದಿನ ಸಾಯಂಕಾಲ ಮತ್ತು ಬೆಳಗ್ಗೆ ಹಚ್ಕೊಂಡ್ರೆ 3 ದಿನದಲ್ಲಿ ಇದು ಮಾಯವಾಗಿ ಹೋಗುತ್ತೆ. ಕಡಿಮೆ ನೋವಿದ್ರೆ ಹೆಚ್ಚು ಕಡಿಮೆ 3 ದಿವಸಲ್ಲೇ ಈ ಒಂದು ಕೋರ್ಸ್ ಮುಗಿಯುತ್ತೆ. ನಿಮ್ಮ ಪೇನ್ ಕೂಡ ಹೋಗಿಬಿಡುತ್ತೆ. ಆದರೆ ಕೆಲವೊಮ್ಮೆ ತುಂಬ ನೋವಿದ್ರೆ ಕನಿಷ್ಠ ಪಕ್ಷ ಒಂದು 7 ದಿವಸ ಆದರೂ ಬೇಕಾಗುತ್ತೆ. ಸೊ ಹೀಗಾಗಿ ಈ ಒಂದು ಕೋರ್ಸನ್ನು ನೀವು ಕಂಪ್ಲೀಟ್ ಮಾಡಿದರೆ ಕಂಪ್ಲೀಟ್ ರಿಲೀಫ್ ನಿಮಗೆ ಸಿಗುತ್ತೆ. ಬೇಯಿಸಿದ ಮೊಟ್ಟೆಗಳು ಎಲ್ಲ ಅಗತ್ಯ ಪೋಷಕಾಂಶಗಳನ್ನ, ಪ್ರೋಟೀನ್ಗಳನ್ನ, ಆರೋಗ್ಯಕರ ಕೊಬ್ಬುಗಳನ್ನ ಕೊಡುತ್ತವೆ. ಕೋಳಿ ಮೊಟ್ಟೆಯನ್ನು ಅತಿಯಾಗಿ ತಿನ್ನುವವರ ಪೈಕಿ ಕೇಳಿಬರುವ ಮೊದಲ ಹೆಸರು ಬಾಡಿ ಬಿಲ್ಡರ್ಗಳು. ದೇಹ ದಂಡಿಸಿ ಅದಕ್ಕೆ ಒಂದು ಸುಂದರ ಆಕಾರ ನೀಡಲು ಹಗಲಿರುಳು ದುಡಿಯುತ್ತಾರೆ, ಕಸರತ್ತು ಮಾಡುತ್ತಾರೆ. ಇಂತಹ ಬಾಡಿ ಬಿಲ್ಡರ್ಗಳು ದಿನಕ್ಕೆ ಕನಿಷ್ಠವೇನಾದರೂ 15-20 ಮೊಟ್ಟೆಗಳನ್ನ ತಿನ್ನುತ್ತಾರೆ. ವ್ಯಾಯಾಮ ಶಾಲೆಗೆ ಹೋಗಿ ಕಸರತ್ತು ಮಾಡಿ ಬರುವ ಬಾಡಿ ಬಿಲ್ಡರ್ಗಳಿಗೆ ಪ್ರೋಟೀನ್ ಅಗತ್ಯ. ಹೀಗಾಗಿ ಪ್ರೋಟೀನ್ ಹೆಚ್ಚಿರುವ ಮೊಟ್ಟೆಗಳನ್ನ ಅವರು ಸೇವಿಸುತ್ತಾರೆ. ಅವರನ್ನು ಹೊರತುಪಡಿಸಿ ಮೊಟ್ಟೆಗಳನ್ನ ಹೆಚ್ಚು ಸೇವಿಸುವವರು ಡಯಟ್ ಮಾಡುವವರು, ದೇಹದ ತೂಕವನ್ನ ಇಳಿಸಲು ಬಯಸುವ ಯುವತಿಯರು, ಪುರುಷ ಮಹಿಳೆಯರು ತಮ್ಮ ಬಲವಾದ ಆಹಾರ ಕ್ರಮದಲ್ಲಿ ಮೊಟ್ಟೆಗೆ ಮೊದಲ ಸ್ಥಾನವನ್ನು ನೀಡುತ್ತಾರೆ. ಅದರಲ್ಲೂ ಮೊಟ್ಟೆಯ ಬಿಳಿ ಭಾಗ ಮಾತ್ರ ತಿಂದು ಪುಟ್ಟ ಚೆಂಡಿನಂತ ಇರುವ ಹಳದಿ ಭಾಗವನ್ನ ಬಿಸಾಕುತ್ತಾರೆ. ಹೀಗೆ ದಿನವಿಡೀ ಮೊಟ್ಟೆಯನ್ನು ತಿಂದು ಜೀವಿಸುವವರು ಅದರಿಂದ ಏನೆಲ್ಲ ಅಡ್ಡ ಪರಿಣಾಮಗಳಾಗುತ್ತೆ ಎನ್ನುವುದನ್ನು ಕೂಡ ತಿಳಿಯುವುದು ಮುಖ್ಯವಾಗಿದೆ.
ಮೊಟ್ಟೆಯ ಬಿಳಿ ಭಾಗವು ಕಡಿಮೆ ಕೊಬ್ಬು ಮತ್ತು ಕಡಿಮೆ ಕ್ಯಾಲರಿಗಳನ್ನ ಹೊಂದಿರುತ್ತದೆ. ಕೆಲವರಿಗೆ ಮೊಟ್ಟೆಯ ಬಿಳಿ ಭಾಗ ಸೇವನೆಯಿಂದ ಅಲರ್ಜಿ ಉಂಟಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಚರ್ಮ ರೋಗಗಳು ಕಾಣುವ ಚಾನ್ಸಸ್ ಜಾಸ್ತಿ ಇರುತ್ತದೆ. ಚರ್ಮದ ಮೇಲೆ ಊತ, ಕೆಂಪಾಗುವುದು, ಮರಗಟ್ಟುವಿಕೆ, ಅತಿಸಾರ ಮತ್ತು ತುರಿಕೆಗೆ ಕಾರಣವಾಗಬಹುದು. ಅಲರ್ಜಿ ಸಮಸ್ಯೆ ಇರುವವರು ಮೊಟ್ಟೆಯನ್ನು ಅತಿಯಾಗಿ ಸೇವಿಸಬಾರದು ಎಂದು ವೈದ್ಯರು ಕೂಡ ಹೇಳುತ್ತಾರೆ. ಮೊಟ್ಟೆಯ ಬಿಳಿ ಭಾಗವು ಬಹಳಷ್ಟು ಪ್ರೋಟೀನ್ ಅನ್ನು ಹೊಂದಿರುತ್ತದೆ. ಹೀಗಾಗಿ ಮೂತ್ರಪಿಂಡ ಸಮಸ್ಯೆಯಿಂದ ಬಳಲುವವರಿಗೆ ಇದು ತುಂಬಾ ಹಾನಿಕಾರವಾಗಬಹುದು. ವಾಸ್ತವವಾಗಿ ಮೂತ್ರಪಿಂಡದ ಸಮಸ್ಯೆಗಳಿರುವ ಜನ ಕಡಿಮೆ ಮಟ್ಟದ GFR ಅನ್ನು ಹೊಂದಿರುತ್ತಾರೆ. ಮೊಟ್ಟೆಯ ಬಿಳಿ ಭಾಗವು ದೇಹದಲ್ಲಿ GRF ಅಂಶವನ್ನ ಮತ್ತಷ್ಟು ಕಡಿಮೆ ಮಾಡುತ್ತದೆ. ಇದರಿಂದ ಕಿಡ್ನಿ ರೋಗಿಗಳಿಗೆ ಸಮಸ್ಯೆ ಹೆಚ್ಚಾಗಬಹುದು. ನೋಡಿದಿರಾ ಸ್ನೇಹಿತರೆ, ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ, ಮೊಟ್ಟೆ ತಿನ್ನಲಿಲ್ಲ ಅಂದ್ರೆ ಏನೆಲ್ಲ ಆಗುತ್ತದೆ. ಸ್ನೇಹಿತರೆ, ಏನೇ ತಿನ್ನಿ, ಏನೇ ಮಾಡಿ, ಎಲ್ಲವೂ ಮಿತವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತದೆ. ಆದರೆ ಇತ್ತೀಚೆಗೆ ಬರುವಂತಹ ಈ ಡೂಪ್ಲಿಕೇಟ್ ಮೊಟ್ಟೆಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಇಂತಹದೇ ಅಚ್ಚರಿಯ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನೀವೆಲ್ಲ ಆರೋಗ್ಯಕರವಾಗಿರಿ.